ನಾಡ್ದು 22ರಂದು ಇದೊಂದು ಕೇವಲ ರಾಮ ಮಂದಿರದ ಉದ್ಘಾಟನೆ ಮಾತ್ರ ಅಲ್ಲ, ಇದೊಂದು ರಾಷ್ಟ್ರದ ಹಬ್ಬ. ಈ ರೀತಿಯಲ್ಲಿ ಇಡೀ ಸಂಘ ಪರಿವಾರ ಇದನ್ನು ಆಚರಿಸಲಿಕ್ಕಿದೆ. ನಾಡ್ದು 22ಕ್ಕೆ ನಾವೊಂದು ರಾಷ್ಟ್ರ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ನಾಡ್ದು ಈಗಾಗಲೇ ಕೇಂದ್ರ ಸರ್ಕಾರ ಇದಕ್ಕಾಗಿ ಎಲ್ಲ ಜನರು ಭಾಗವಹಿಸಬೇಕೆನ್ನುವ ದೃಷ್ಟಿಯಿಂದ ಕೇಂದ್ರದ ಅಧೀನದ ಎಲ್ಲ ಸಂಸ್ಥೆಗಳಿಗೆ, ಬ್ಯಾಂಕುಗಳಿಗೆ ಅರ್ಧ ದಿನದ ರಜೆಯನ್ನು ಘೋಷಿಸಿದೆ. ಅದಕ್ಕಾಗಿ ಕೇಂದ್ರ ಸರ್ಕಾರವನ್ನು ಅಭಿನಂದಿಸುತ್ತೇನೆ. ಮಾತ್ರ ಅಲ್ಲ, ರಿಲಯನ್ಸ್ನಂಥ ದೊಡ್ಡ ದೊಡ್ಡ ದಿಗ್ಗಜ ಕಂಪನಿಗಳು ಕೂಡ ನಾಡಿಗೆ ರಜೆಯನ್ನು ಘೋಷಿಸಿದೆ. ನಾನು ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇನೆ, ದಯವಿಟ್ಟು ತಾವು ಕೂಡ ಒಂದು ಅರ್ಧ ದಿನದ ರಜೆಯನ್ನಾದರೂ ಘೋಷಿಸಿದರೆ ಎಲ್ಲ ರಾಮ ಭಕ್ತರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಆಗ್ತದೆ. ನಾನು ನಮ್ಮ ಎಂಡೋಮೆಂಟ್ ಮಂತ್ರಿಯಾದ, ಮುಜರಾಯಿ ಮಂತ್ರಿಯಾದ ರಾಮಲಿಂಗಾರೆಡ್ಡಿ ಅವರಿಗೆ ಅಭಿನಂದನೆಯನ್ನು ಹೇಳ್ತೇನೆ. ಯಾಕಂದರೆ ಅವರು ಕೂಡ ಸರ್ಕಾರಿ ಆದೇಶ ಹೊರಟಿದ್ದಾರೆ. ಎಲ್ಲ ದೇವಸ್ಥಾನಗಳಲ್ಲಿ ಆ ದಿನ ವಿಶೇಷ ಪೂಜೆ ಆಗಬೇಕು ಅಂತ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮದು ಭಾರತೀಯ ಜನತಾ ಪಕ್ಷ ಜಿಲ್ಲಾ ಸಮಿತಿಯ ವತಿಯಿಂದ ನಮ್ಮದೊಂದು ಇಲ್ಲಿಯ ನಾಗರಿಕರಿಗೆ, ರಾಮ ಭಕ್ತರಿಗೆ ಒಂದು ಮನವಿ. ಆ ದಿವಸ ತಮ್ಮ ಎಲ್ಲ ಅಂಗಡಿ ಮುಂಗಟ್ಟು ಇದ್ದರೆ ಅಥವಾ ಆಫೀಸ್ ಇದ್ದರೆ ಎಲ್ಲವನ್ನೂ ಬಂದ್ ಮಾಡಿ, ಎಲ್ರಿಗೂ ನೀವು ಭಾಗವಹಿಸಿ, ನಿಮ್ಮ ಅಡಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಅವರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗೆ ನೀವು ಪ್ರೇರೇಪಿಸಿ. ರಾಮಲಲ್ಲನ ವಿಗ್ರಹ ಈ ಲೋಕಾರ್ಪಣೆ ಆಗುವ ಸಂದರ್ಭದಲ್ಲಿ ಅನೇಕ ಅತೃಪ್ತ ಆತ್ಮಗಳು ಕೂಡ ಅದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿವೆ. ಈ ಏನು ರಾಮನ ಹವ ಇದೆ, ಈ ಹವದಲ್ಲಿ ಈ ಎಲ್ಲ ಏನು ಅದರ ವಿರುದ್ಧವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದೇವೆ, ಅದೆಲ್ಲ ನಗಣ್ಯ ಆಗಿದೆ. ಯಾಕಂದರೆ ಇಡೀ ದೇಶ ಕೇವಲ ಹಿಂದೂಗಳು ಮಾತ್ರ ಅಲ್ಲ, ಸಾವಿರಾರು ಜನ ಮುಸಲ್ಮಾನರು ಕೂಡ ಅಯೋಧ್ಯೆಗೆ ಬರುವ ಯೋಜನೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವ ನಮಗೆ ಇದು ಸಿಕ್ಕಿದೆ. ಒಂದು ಹುಡುಗಿ ನಿಮ್ಗೆ ಗೊತ್ತಿರ್ಬೋದು, ಮುಂಬೈಯಿಂದ 1400 ಕಿಲೋಮೀಟರ್ ದೂರದವರೆಗೆ ಆ ಒಂದು ಹುಡುಗಿ, ಮುಸ್ಲಿಂ ಹುಡುಗಿ ಪಾದಯಾತ್ರೆ ಮಾಡ್ತಾ ಇದ್ದುದು ಕೂಡ ನಿಮಗೆ ಎಲ್ಲ ಗೊತ್ತಿದ್ದ ವಿಚಾರ. ಹಾಗೆ ಅನೇಕ ಜನ ಮುಸಲ್ಮಾನರು ಕೂಡ ಅಯೋಧ್ಯೆಗೆ ಬರುವವರಿದ್ದಾರೆ. ಮಾತ್ರ ಅಲ್ಲ, 55 ರಾಷ್ಟ್ರಗಳ ಪ್ರತಿನಿಧಿಗಳು, 55 ದೇಶಗಳ ಪ್ರತಿನಿಧಿಗಳು ಈಗಾಗಲೇ ಅಯೋಧ್ಯೆಗೆ ಬಂದಿದ್ದಾರೆ. ಆದ್ದರಿಂದ ಇದೊಂದು ರಾಷ್ಟ್ರ ಹಬ್ಬ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿರುವ ಎಲ್ಲ ಹಿಂದೂಗಳಿಗೆ ಇದೊಂದು ಭಾರಿ ಒಂದು. ತಾವು ನೋಡಿರ್ಬೋದು, ಅಮೇರಿಕಾದಲ್ಲಿ ಕೂಡ ಇದು ಕಾರ್ ರ್ಯಾಲಿ ಮಾಡ್ತಾ ಇದ್ದಾರೆ. ಅಮೇರಿಕಾದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಈ ನಾಡಿನ ಆಯೋಜನೆ ಮಾಡಿದ್ದಾರೆ. ಅದರಿಂದ ಇಡೀ ಹಿಂದೂ ಸಮಾಜಕ್ಕೆ ಇದೊಂದು ಅದ್ಭುತ ಅನುಭವದ ಒಂದು ಕಾರ್ಯಕ್ರಮ ಆಗಲಿದೆ. ಈ ನೋಡಿ, ಯಾರೋ ಕೆಲವು ಮಠಾಧಿಪತಿಗಳೆಲ್ಲ ಅದರ ಬಗ್ಗೆ ಅಪಸ್ವರ, ಅದು ಈ ತಿಂಗಳಲ್ಲಿ ಧಾರ್ಮಿಕ ವಿಧಿವಿಧಾನ ಮಾಡಲಿಕ್ಕಿಲ್ಲ ಅದು ಇದೆಲ್ಲ ಹೇಳಿದ್ದಾರೆ. ನಾವು ಹೇಳೋದು, ಇದೊಂದು ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಿರುವಾಗ ಪ್ರಕಾಂಡ ಪಂಡಿತರೆಲ್ಲ ಸೇರಿಕೊಂಡು ಇದರ ಬಗ್ಗೆ ನಿರ್ಧಾರ ಕೈಗೊಂಡಿದ್ದು. ಅದು ಅರ್ಧದಲ್ಲಿ ಆಗಬೇಕಾ, ಇಡೀ ಕಾರ್ಯಕ್ರಮ ಇದು ದೇವಸ್ಥಾನ ಆದ ನಂತರ ಆಗಬೇಕಾ, ಇದೆಲ್ಲ ನಮ್ಮ ಲೆಕ್ಕಕ್ಕೆ ಸಿಕ್ಕದ್ದು. ಯಾಕಂದರೆ ಇದರಲ್ಲಿ ಪೇಜಾವರ ಸ್ವಾಮಿಗಳಂತೂ ಅದಕ್ಕೆ ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ಇದ್ದು ಇದು ರಾಮ ಅದು ಟ್ರಸ್ಟ್ ಇದು ಮಾಡಿದ್ದು ಹೊರತಾಗಿ. ಮತ್ತು ಎಂತ ಗೊತ್ತಾ, ಒಂದು ನಿಮಗೆ ಹೆಸರು ಮಾಡಬೇಕಾದ್ರೆ ಇಂಥ ದೊಡ್ಡ ವಿಷಯದ ಬಗ್ಗೆ ಅಪಸ್ವರ ಎಬ್ಬಿಸಿದರೆ, ಈಗ ನೀವು ಅವರ ಹೆಸರು ಹೇಳಿದರೆ ನಾನು ಹೆಸರು ಹೇಳಲಿಕ್ಕಿಲ್ಲ. ಯಾಕಂದರೆ ಈಗ ನರೇಂದ್ರ ಮೋದಿಗೆ ಬೈತಾರೆ, ಯಾಕೆ ಗೊತ್ತಾ, ನರೇಂದ್ರ ಮೋದಿಗೆ ಬೈದರೆ ಒಂದು ಹೆಸರಲ್ಲಿ ಪೇಪರಲ್ಲಿ ಬರ್ತದಲ್ಲ. ಹಾಗೆ ಇದೇನು ಕೊಂಚಾಡಿ ಅಲ್ಲ, ದೇವರಲಕಟ್ಟೆ ಭಜನಾ ಮಂದಿರ ಅಲ್ಲ, ರಾಮ ಮಂದಿರ ಅಲ್ಲ, ಇದು ಅಯೋಧ್ಯೆದು. ಆದ್ದರಿಂದ ರಾಷ್ಟ್ರ ಮಟ್ಟದಲ್ಲಿ ಯಾರಾದರೂ ಮಾತಾಡಿದರೆ ಅದಕ್ಕೆ ನಾನು ಮಾತಾಡ್ಬೋದು ಹೊರತಾಗಿ ಯಾರೋ ಇಲ್ಲಿ ಅವರು ಮಾತಾಡಿದ್ರಿಂದ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ. ಚುನಾವಣೆ ವಿಷಯ ಅಂತ ಹೇಳ್ತಾರೆ, ನೀವು ರಾಜಕೀಯ ಲಾಭ ಮಾಡ್ತಾ ಇದ್ದೀರಿ ಅಂತ. ನಾವು ರಾಜಕೀಯ ಲಾಭ ಮಾಡಿದರೆ ಅದರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ಅದರಲ್ಲಿ ಆಗ ಅದ್ವಾನಿಯವರು ರಥಯಾತ್ರೆ ಮಾಡಿದ್ರಿಂದ ಈ ಒಂದು ವಿಷಯಕ್ಕೆ ಇಷ್ಟು ದೊಡ್ಡ ಪುಷ್ಟಿ ಸಿಕ್ಕಿತು. ಆಗ 2ರಿಂದ 189 ಆಗಿದ್ದು ಅಯೋಧ್ಯೆಯಿಂದಲೇ. ಈಗಲೂ ನಾವು ಹೆಮ್ಮೆಯಿಂದ ಹೇಳ್ತೇವೆ, ಅದರ ಲಾಭ ಪಡೆದರೆ ಯಾರಾದರ ನೋವನ್ನು ಅನುಭವಿಸಿದರೆ ಅವನು ಲಾಭ ಪಡೆದರೆ ತಪ್ಪೇನಿಲ್ಲ.
ನಾವು ಅದರಲ್ಲಿ ಎಕ್ಯೂಸ್ಡ್ ಆದದ್ದು ಅದ್ವಾನಿ ಅಂತ ಮಹಾನಾಯಕರು. ಅದರಲ್ಲಿ ಆ ಲೆಬರಾನ್ ಆಯೋಗದ ಮುಂದೆ ತಪ್ಪಿತಸ್ಥ ಆಗಿ ಹೋಗಿ ಅಲ್ಲಿ ನಾವು ಎದುರಿಸಬೇಕಾಯಿತು, ವಿಚಾರಣೆ ಎದುರಿಸಬೇಕಾಯಿತು. ಎಷ್ಟೋ ಜನ ಕಾರ್ಯಕರ್ತರು ನಾವು ಕಳ್ಕೊಳ್ಳಬೇಕಾಯಿತು. ಮಾತ್ರ ಅಲ್ಲ, 4 ಸರ್ಕಾರವನ್ನು ಕಳ್ಕೊಂಡೆವು ಆ ದಿವಸ. ನಾವು ಅಂದಿನ ದಿವಸದಲ್ಲಿ ನಾವು 4 ಸರ್ಕಾರವನ್ನು ಕಳ್ಕೊಂಡಿದ್ದೇವೆ. ಆದ್ದರಿಂದ ನಾವೇ ನೋವು ಅನುಭವಿಸಿದವರು. ಅದರಲ್ಲಿ ನೋವು ಅನುಭವಿಸಿದವ ಅದಕ್ಕೆ ಒಳ್ಳೆಯದಾಗುವಾಗ ಅದರ ಸುಖವನ್ನು ಅನುಭವಿಸಬಾರದು ಅಂತ ಏನಿಲ್ಲ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com.